ಕಳೆಯುತ್ತ ಕಳರು ಮನವೇನು ತಲಿ ಕಳರು ಅಣ್ಣ ಮಾಂಸ ಮಾಂಸೇನ ವರ್ಧತೆ. ಮಾಂಸ ತಿಂದ್ರೆ ಮಾಂಸ ಬೆಳೀತದೆ ಖಂಡಿತ. ಅದನ್ನು ನಮ್ಮನ್ನು ನೋಡಿದ್ರೆ ಕಂಡ ಹಗ್ಲೇ ಗೊತ್ತಾಗ್ತದೆ. ಅಮ್ಮ ಅಣ್ಣ ಅದನ್ನು ಈ ಸಲದ ಬೇಟೆ ಹೇಗಿತ್ತು? ಭರ್ಜರಿ ಬೇಟೆ. ಭರ್ಜರಿ ಬೇಟೆ ಅದಲ್ಲ ನನ್ನನ್ನು ಬಿಟ್ಟು ಬೇರೆ ದಾರಿಯಾಗಿ ಹೋಗ್ತೇನೆ ಎಂಬುದಾಗಿ ಹೇಳಿದವ ನೀನು. ಯಾವ ದಾರಿಯಾಗಿ ಹೋದೆ? ಯಾವ ಮೃಗದ ಮಾಂಸವನ್ನು ತಿಂದೆ ಹೇಳ ಅಣ್ಣ. ಆ ಪಥವನ್ನು ಅನುಸರಿಸಿಕೊಂಡವ ನಾನು. ನನ್ನ ಕಣ್ಣುಗಳಿಗೆ ಗೋಚರಿಸಿದ್ದು ಶಶಗಳ ಹಿಂಡು. ಏನು? ಶಶಗಳ ಹಿಂಡು. ಇಷ್ಟು ಶುದ್ಧ. ಎಂತದ್ದು? ಬಿಳಿ 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 ಬಿಳಿ. ಎಂತದ್ದು? ಕಿವಿ. ಮೊಲದ ಕಿವಿ. ಆ ಗುಂಪಿಗೆ ಹಾರಿದೆ. ಗುಂಪಿಗೆ ಹಾರಿ ಆ ಮೊಲವನ್ನು ಹಿಡಿದು ಎಲ್ಲಿ ಎಲ್ಲಿ ಕಂಕುಳಡಿಯಲ್ಲಿ ಇರಿಸಿದೆ. ಒಟ್ಟು ಸಾರಿಸಿದೆ. ಕಾಣುತ್ತಾ ಇರುವಂತಹ ಬಂಡೆ ಕಲ್ಲಿಗೆ ಅದು ದೂರ ಬಿಸಾಡಿದ್ದೆ. ಇರ್ತದ ಅದು ಮೂಳೆ. ಹೌದಾ? ತೋಳ ಕಾಯ್ತಾ ಇತ್ತು. ಹೌದಾ? ಅದಕ್ಕೆ ಬಿಸಾಡಿದೆ. ಬಾರಿಸಿದಂತಹ ಎತ್ತಿಗೆ ನೆತ್ತರು ಬೇರೆ ಮಾಂಸ ಬೇರೆ. ನೆತ್ತರನ್ನು ಘಟ ಘಟನೆ ಕುಡಿದೆ. ಮಾಂಸವನ್ನು ನದ್ದಿದ್ದೇನೆ. ಚಪ ಚಪ ಅಷ್ಟೇ ಅಲ್ಲ ನನಗೆ ತಂದಿದ್ದೇನೆ. ಎಂತದ್ದು? ಮೊಲದ ಕಿವಿ. ಯಾಕೆ ನೀನು ಕಿವಿ ತಿನ್ನುವ? ಹಾಗಲ್ಲ. ಮತ್ತೆ ಮೊಲದ ಕಿವಿ ಅಂದ್ರೆ ಬಹಳಷ್ಟು ಇಷ್ಟ ನನಗೆ. ಹೌದಾ? ನಿನ್ನ ಬೇಟೆಯ ಬಗ್ಗೆ ಹೇಗೋ. ಈ ದಾರಿಯಾಗಿ ಸ್ವಲ್ಪ ಮುಂದೆ ಹೋದೆ. ಎತ್ತರಕ್ಕೆ ಹೋಗುವಾಗ ದೊಡ್ಡ ಕಾಡಿ ಸಿಕ್ಕಿತು. ಹಂದಿಗಳ ಹೆಂಡಿಗಳನ್ನು ಕಂಡೆ. ಹಂದಿ ಮಾಂಸ. ಹಂದಿ ಕಂಡಾಗ ನಾನು ಬಿಡ್ಲಿಕ್ಕೆ ಹೋಗಿ ಕಾಲು ಹಿಡಿದೆ. ಯಾವ ಗ್ರಹಚಾರ? ಎಂತದ್ದು? ಹಂದಿಯ ಕಾಲು ಹಿಡಿಯುವುದಾ? ಹಾಗಲ್ವ? ಓಡುತ್ತಿರುವಂತಹ ಹಂದಿಯ ಕಾಲನ್ನು ಪಕ್ಕ ಹಿಡಿದೆ. ಬಂದೆ. ಎಷ್ಟು ದರ? ಮೂರೇ. ಮೂರೇ ದರ. ಹೌದು. ಎಳೆದುಕೊಂಡು ಬಂದು ಕಾಣುತ್ತಿರುವಂತಹ ಬಂಡೆ ಕಲ್ಲಿದೆ. ಶಬ್ದ ಇಲ್ವಾ? ಇಲ್ಲ. ಅಪ್ಪಚ್ಚಿ ಆಗ್ಲಿಲ್ವಾ? ಅಪ್ಪಚ್ಚಿ 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 ಎಲ್ಲ ಹುಡಿ 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 ಎಲ್ಲ ಹುಡಿ. ಏನು ಮಾಡಿದೆ? ಏನು ಮಾಡಿದೆ ಅಂತಳು? ಬಿಸಿ ಬಿಸಿ ರಕ್ತ ಬರುವುದಕ್ಕೆ ಆರಂಭ ಆಯಿತು. ಅಲ್ಲಿಗೆ ಬಾಯಿ ಕೊಟ್ಟೆ. ಬಿಸಿ ಬಿಸಿ ರಕ್ತವನ್ನು ಕುಡಿದೆ. ಮಾಂಸಗಳ ಖಂಡಗಳನ್ನು ಬೇರೆ ಬೇರೆ ಮಾಡಿ ತುಂಡು ಮಾಡಿ ಒಮ್ಮೆರೆ ತಿಂದು ಮುಗಿಸಿದ್ಯಾ? ಹಲ್ಲಿಗೆ ಹಲ್ಲು ತಾಗದ ಹಾಗೆ ತಿನ್ನು ಮುಗಿಸಿದೆ. ನರುನೂರು ನರುನೂರು ನರುನೂರು. ತಮ್ಮ ಪಕ್ಕ ತಿನ್ನುವಾಗ ನಿನ್ನ ನೆನಪಾಯ್ತು. ನೆನಪಾಯ್ತಾ? ಹೌದಪ್ಪ. ನನ್ನ ಪುಣ್ಯ. ನಿನ್ನನ್ನು ಮರಿಲಿಕ್ಕೆ ಆಗ್ಲಿಕ್ಕೆ. ನಾನು ತಂದದ್ದು ಯಾವುದು? ಯಾವುದು? ಹಂದಿಯ ಚರ್ಮ. ಹುಚ್ಚ ನಿನಗೆ. ಯಾಕೆ? ಆ ಚರ್ಮವನ್ನು ಏನು ಮಾಡುವುದಾ? ತಿನ್ನಬೇಕು. ಮತ್ತೆ ಈಗಲ್ಲ. ಮತ್ತೆ ಸ್ವಲ್ಪ ಸಮಯದ ನಂತರ ತಿನ್ನುವ. ಈಗ ಆಯಾಸವಾಗಿದೆ. ಸ್ವಲ್ಪ ಗಾಳಿ ಹಾಕು. ಯಾರು? ನೀನು. ನಾನು ಗಾಳಿ ಹಾಕುವುದಾ? ಹೌದು. ದೊಡ್ಡವ ನೀನು. ಹೌದು. ಗಾಳಿ ಹಾಕು. ನನಗೆ ನೀನು, ನಿನಗೆ ನಾನು. ಸಾಧ್ಯವೇ ಇಲ್ಲ. ತುಹಿನಗಿರಿ ಕಾಣ್ತಾ ಉಂಟು.